ಊರಿನಲ್ಲಿ ದೈವಿಕ ಕಳೆ ಹೆಚ್ಚಾದ ಹಾಗೆ ಜನರು ಸಜ್ಜನರಾಗ್ತಾರೆ ಮತ್ತು ಅವರಿಗೆ ದೈವಾನುಗ್ರಹ ಲಭ್ಯವಾಗುತ್ತದೆ. ದೇವಾಲಯದ ಅಭಿವೃದ್ಧಿಯಾಗುವುದು ಊರಿನ ಜನರ ಅಭಿವೃದ್ಧಿಗೆ ಪೂರಕ. ದೇವಾಲಯ ನಿರ್ಮಾಣಕ್ಕೆ ನೀಡುವ ಸಂಪತ್ತು ವ್ಯಯವಲ್ಲ, ಅದರ ಫಲ ನಮಗೆ ಜೀವನದಲ್ಲಿ ಲಭಿಸುತ್ತದೆ ಎಂದು ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕ ಲಕ್ಷ್ಮೀನಾರಾಯಣ ಅಸ್ರಣ್ಣ ತಿಳಿಸಿದರು. ಅವರು ಕರಿಂಜೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ವೀರಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಫೆಬ್ರವರಿ 9ರಿಂದ 18ರವರೆಗೆ ನಡೆಯಲಿರುವ ಬ್ರಹ್ಮಕಲಶ ನಾಗಮಂಡಲೋತ್ಸವದ ಚಪ್ಪರ ಮುಹೂರ್ತದ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವ ಮೂಲಕ ಮುಂದಿನ ಕಾರ್ಯಗಳಿಗೆ ಚಾಲನೆ ನೀಡಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಭಾರತದವರು ಕರ್ನಾಟಕವನ್ನು ಹೇಳ್ತಾರೆ, ಕರ್ನಾಟಕದವರು ಈ ಪರಶುರಾಮ ಕರಾವಳಿ ದೇಶವನ್ನು ದೇವಸ್ಥಾನಗಳ ಊರು ಅಂತ ಹೇಳ್ತಾರೆ. ದೇವಸ್ಥಾನಗಳು ಹೆಚ್ಚಾದಾಗ ಹೇಗಾಗ್ತದೆ ಅಂತ ಹೇಳಿದರೆ, ಅಲ್ಲಿ ದಿವ್ಯರ ಕಲೆಗಳಿಂದಾಗಿ, ದೈವಿಕ ಕಲೆಗಳಿಂದಾಗಿ ಆ ಜನ ಸಜ್ಜನರಾಗ್ತಾರೆ, ಉತ್ತಮ ಪುರುಷರಾಗ್ತಾರೆ. ಆ ದೇಶದ ಸ್ಥಳಕ್ಕೆ ವಿಶೇಷವಾದಂಥ ದೈವತಾ ಅನುಗ್ರಹ ಆಗ್ತದೆ. ಬಹುಶಃ ನಾವೆಲ್ಲ ತಿಳಿದ ಹಾಗೆ ಬೆಳಿಗ್ಗೆ ಇದ್ದಾಗ ಸುಮಾರು ಸಲ ಕರಾವಳಿಯನ್ನು ಸುನಾಮಿ ಅಪ್ಪಳಿಸ್ತದೆ ಅಂತ ಹೇಳ್ತಾ ಇದ್ದರು. ಒಂದೇ ಒಂದು ಸಲವು ಇಷ್ಟರ ತನಕ ನಮ್ಮ ಚರಿತ್ರೆಯಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಪರಶುರಾಮ ಸೃಷ್ಟಿಗೆ ಸುನಾಮಿ ಅಪ್ಪಳಿಸಿದ್ದಿಲ್ಲ. ಯಾಕಂತೇಳಿದ್ರೆ ನಮ್ಮ ದೇವರುಗಳು ನಮ್ಮನ್ನು ಕಾಯ್ತಾರೆ ಅಂತ ನಮ್ಮ ನಂಬಿಕೆಗೆ ದೇವರು ಅನುಗ್ರಹಿಸ್ತಾರೆ. ಕ್ಷೇತ್ರದ ಸ್ಥಾಪಕ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ದೇವರ ಸಂಕಲ್ಪದಿಂದ ಅಭೂತಪೂರ್ವ ರೀತಿಯಲ್ಲಿ ದೇವಾಲಯ ನಿರ್ಮಾಣ ಕಾರ್ಯ ಸಾಗಿದ್ದು ಊರಿಗೆ ಒಳಿತಾಗಲಿ ಎಂಬ ನೆಲೆಯಲ್ಲಿ ಮಾಡುವ ಧರ್ಮ ಕಾರ್ಯಕ್ಕೆ ಎಂದು ಸಂಪತ್ತಿನ ಕೊರತೆಯಾಗುವುದಿಲ್ಲ ಎಂದರು. ದೇವರೇ ಕುರುಪನಾಥ್ ಮಲ್ಲ ಜನ ನಮ್ಮ ತಿಂಡಲ ದೇವರೇ ಏರಡ ಮಾಂತ ಕೇನುವೇರಿ ಮಾಡೋದು ನಂಗೆ ಗೊತ್ತಾಬಜಿಗೆ ಅಂಚಾದ ಏರೆರಡ ಏತೇತ ಕೇನುವೇರಿ ಅವಾಂತ ದೈವ ಸಂಕಲ್ಪ ಅಂಚಾದ ನಮ್ಮ ಈತ ಜನ ಮಾಂತ ಒಟ್ಟಿಗೆ ಸೇರೋಣ ಅಂಡಲ್ಲ ಇನ್ನು ದೈವ ಸಂಕಲ್ಪ ನೆಂಚಿನ ವಿಚಾರ ಅಪ್ಪಾಗೆ ನಾವು ಪಾತ್ರ ಪಂಡಿರರು ಅವರ ಕರಿಂಜೆಗೆ ಖಂಡಿತವಾದ್ಲ ಬರ್ಬೇನೆ ಯಾನು ಇನಿ ಯಾರು ಖಂಡಿತ ನಮ್ಮ ಜೊತೆಟ್ಟು ಜೋಡಿಸೋನೇರು ಪನ್ಪನ ಭರವಸೆಲ್ಲ ಇಜ್ಜಾಣೆ ಇಂಕ ದಯಪಂಡ ಹೊತ್ತು ಮಸ್ತ್ ಕಾರ್ಯದ ನಿಮಿತ್ತ ಅಣ್ಣ ಭಾರಿ ಪುರ್ಲೋಡೆ ಪ್ರಥಮವಾದ ಈ ಕ್ಷೇತ್ರಕ್ಕೆ ಒಂದು ಚಪ್ಪರ ಮುಹೂರ್ತ ಸಮಯಡು ಇವರು ಬದುದಾರೆ. ಖಂಡಿತವಾದ್ಲ ಒಂದು ಮಸ್ತ್ ಸಂತೋಷ. ಶಾಸಕ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಉಮಾನಾಥ್ ಕೋಟ್ಯನ್ ಅವರು ಮಾತನಾಡಿ, ಕರಸೇವೆಯ ಕೆಲಸ ಸಾಂಘಿಕ ಶ್ರಮದಿಂದ ಈ ಪುಣ್ಯ ಕಾರ್ಯವನ್ನ ಯಶಸ್ವಿಗೊಳಿಸೋಣ ಎಂದರು. ನಮಗಾಗಿ ಇದು ಬೇಕು, ಅದಕ್ಕಾಗಿ ನಾವು ದೇವರ ಒಂದು ಶ್ರದ್ಧಾ ಕೇಂದ್ರವನ್ನ ನಾವು ನಮ್ಮ ಈ ಭೂಮಿಯಲ್ಲಿ ಮಾಡ್ತಾ ದೇವರ ಭಕ್ತಿ ಮತ್ತು ಭಯದಿಂದ ನಾವು ಬದುಕಬೇಕು. ಇದು ನಮ್ಮ ಸಂಪ್ರದಾಯ. ಬಹುಶಃ ಇಂಥ ಒಂದು ಯೋಗ ಭಾಗ್ಯ ನಮಗೆ ಇವತ್ತು ಸಿಕ್ಕಿದೆ. ಖಂಡಿತವಾಗಿಯೂ ನಮ್ಮೊಟ್ಟಿಗೆ ಬೇರೆ ಬೇರೆ ಜನರನ್ನು ಸೇರಿಸಿಕೊಂಡು ಇಲ್ಲಿ ಆಗತಕ್ಕಂತಹ ಬೇರೆ ಬೇರೆ ಕೆಲಸ ಕಾರ್ಯಗಳು ಇದು ಕರಸೇವೆಯಿಂದ ಆಗಬೇಕಾಗಿದೆ. ನಾಡದ್ದು 9 ದಿನ ನಮ್ಮ 1ನೇ ತಾರೀಕಿನ 16ನೇ ತಾರೀಕಿನವರೆಗೆ 18ನೇ ತಾರೀಕಿನವರೆಗೆ ಅದರ ಮುಂದೆ ಅನೇಕ ಕೆಲಸ ಕಾರ್ಯಗಳು ಇಲ್ಲಿ ಕರಸೇವೆಯಿಂದ ಆಗುವಂಥದ್ದಿದೆ. ಇವತ್ತು ಕೆಲಸಕ್ಕೆ ಹೋಗುವವರು ದುಡಿದು ತಿನ್ನುವಂಥ ಕೈಗಳು ನಮ್ಮದು. ದೇವರಿಗೆ ಏನು ಅವರು ಕೇಳುವುದೂ ಇಲ್ಲ, ಕೊಡಲಿಕ್ಕೆ ನಮಗೆ ತಾಕತ್ತು ಇಲ್ಲ ಯಾರಿಗೂ. ದೇವರು ಯಾಕೆ ಅಂತ ಕೇಳಿದರೆ ನಮ್ಮೆಲ್ಲರ ಸಂಕಷ್ಟವನ್ನು ಪರಿಹರಿಸಲಿಕ್ಕಾಗಿ ಇಲ್ಲಿ ದೇವಸ್ಥಾನ, ದೇವರು ಇದೆಲ್ಲ ನಾವೇನೋ ಕೆಲಸ ಬೇರೆ ಬೇರೆ ಕೆಲಸಗಳಲ್ಲಿ ಏನಾದರೂ ಸ್ವಲ್ಪ ಸಂಪಾದನೆ ಮಾಡಿ ನಮ್ಮ ಜೀವನವನ್ನು ಸಾಗಿಸ್ತೇವೋ ಅದೇ ರೀತಿಯಲ್ಲಿ ಇದೂ ನಮ್ಮದೊಂದು ಕೆಲಸ. ಮೂಡುಬಿದಿರೆಯ ಚೌಟರ ಅರಮನೆಯ ಕುಲದೀಪ ಎಂ, ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಶರಣ್ ಪಂಪ್ವೆಲ್, ಸಮಿತಿಯ ಕಾರ್ಯಾಧ್ಯಕ್ಷರುಗಳಾದ ಸುಧೀರ್ ಹೆಗ್ಡೆ, ಉದ್ಯಮಿಗಳಾದ ನಿತ್ಯಾನಂದ ಹೆಗ್ಡೆ, ಸುರೇಂದ್ರ ಹೆಗ್ಡೆ, ಶ್ರೀಕರ ಪ್ರಭು, ಶ್ರೀಪತಿ ಭಟ್, ಕರಿಂಜಿಗುತ್ತು ಕೃಷ್ಣರಾಜ್ ಹೆಗ್ಡೆ, ಪುರಸಭಾ ಸದಸ್ಯೆ ಜಯಶ್ರೀ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿ4 ನ್ಯೂಸ್ 24/7 ಮೂಡುಬಿದಿರೆ.